ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ರಾಷ್ಟ್ರೀಯ ಗವರ್ನಿಂಗ್ ಬೋರ್ಡ್ ಪ್ರಥಮ ಸಭೆಯು ನವದೆಹಲಿಯ ಕೃಷಿ ಭವನದಲ್ಲಿ ನಡೆಯಿತು. 1986ರಲ್ಲಿ ಪ್ರಾರಂಭವಾದ ಬಿಐಎಸ್ಗೆ ಜನರಲ್ ಬೋರ್ಡ್ ಇತ್ತು. 2016ರ ಆಕ್ಟ್ನಲ್ಲಿ ಅನುಮೋದನೆ ದೊರಕಿತ್ತು. ಪ್ರಸ್ತುತ ಹೊಸ ಗವರ್ನಿಂಗ್ ಬೋರ್ಡ್ ನಿರ್ಮಾಣವಾಗಿದ್ದು ಅದರ ಪ್ರಾರಂಭಿಕ ಗವರ್ನಿಂಗ್ ಬೋರ್ಡ್ ಮತ್ತು ಸಭೆ ಇದಾಗಿದೆ. ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ರಾಮ್ ವಿಲಾಸ್ ಪಾಸ್ವಾನ್ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು. ಐಎಸ್ಐ ಗವರ್ನಿಂಗ್ ಬೋರ್ಡ್ ಕೌನ್ಸಿಲಿಂಗ್ ಸದಸ್ಯರಾದಂತಹ ಕೇಂದ್ರ ವಿಜ್ಞಾನ ತಂತ್ರಜ್ಞಾನ ಭೂವಿಜ್ಞಾನ ರಾಜ್ಯ ಸಚಿವರಾದ ವೈಎಸ್ ಚೌಧರಿ, ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ಯುಟಿ ಖಾದರ್ ಮತ್ತು ಉತ್ತರ ಪ್ರದೇಶ ಸಂಸದ, ಛತ್ತೀಸ್ಗಢ ರಾಜ್ಯಸಭಾ ಸದಸ್ಯ, ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಉಪಸ್ಥಿತರಿದ್ದರು. ಐಎಸ್ಐ ಡೈರೆಕ್ಟರ್, ಗವರ್ನರ್ ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ರು. ಗ್ರಾಹಕ ಇಲಾಖೆ, ಬಿಐಎಸ್ ಸಂಸ್ಥೆಯ ಮೌಲ್ಯಮಾಪನ ಇಲಾಖೆ ಈ ಮೂರರ ಮಧ್ಯೆ ನಿಯಮಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದ್ದು ಗೊಂದಲವಿದೆ. ಆದ್ದರಿಂದ ಈ ಮೂರು ಸಂಸ್ಥೆಯನ್ನು ಒಟ್ಟುಗೂಡಿಸಿ ರಾಷ್ಟ್ರೀಯ ವಿಚಾರಣಾ ಸಂಕಿರಣ ನಡೆಸಿ ನಿಯಮಗಳಲ್ಲಿ ತಿದ್ದುಪಡಿ ತಂದು ಸರಳಗೊಳಿಸುವಂತೆ ಬಿಐಎಸ್ ಸದಸ್ಯರಾದ ರಾಜ್ಯ ಆಹಾರ ಸಚಿವರಾದಂತಹ ಯುಟಿ ಖಾದರ್ ಸಭೆಯಲ್ಲಿ ಸಲಹೆ ನೀಡಿದರು. ಸಭೆಯಲ್ಲಿ ಈ ಸಲಹೆಗೆ ಅನುಮೋದನೆ ನೀಡಿ ವಿಚಾರ ಸಂಕಿರಣ ನಡೆಸಲು ತೀರ್ಮಾನಿಸಿದೆ. ಮೊಬೈಲ್ ಹಾಗೂ ಪ್ಲಾಸ್ಟಿಕ್ ಆಟಿಕೆಗಳನ್ನು ಬಿಐಎಸ್ ವ್ಯಾಪ್ತಿಗೆ ಒಳಪಡಿಸಬೇಕೆಂಬ ಯುಟಿ ಖಾದರ್ ಅವರ ಸೂಚನೆಯನ್ನು ಸಭೆ ಅಂಗೀಕರಿಸಿತು. ಖಾದರ್ ಅವರ ಮೌಲ್ಯಯುತ ಸಲಹೆಯನ್ನ ಕೇಂದ್ರ ಸಚಿವರು, ಸಂಸದರು ಸೇರಿದಂತೆ ಎಲ್ಲ ಅಧಿಕಾರಿಗಳು ಮುಕ್ತ ಕಂಠದಿಂದ ಶ್ಲಾಘಿಸಿದರು. 2 ತಾಸು ನಡೆದ ಬಿಐಎಸ್ ಸಂಸ್ಥೆಯ ಪ್ರಥಮ ಸಭೆಯಲ್ಲಿ ಕಟ್ಟಡಗಳು, ಆಸ್ಪತ್ರೆ, ಶಾಲೆಗಳನ್ನು ಬಿಐಎಸ್ ವ್ಯಾಪ್ತಿಗೆ ತರುವುದು, ಹಲವಾರು ಜ್ಯುವೆಲರಿಗಳಲ್ಲಿ ಬಿಐಎಸ್ 916 ಹಾಲ್ಮಾರ್ಕ್ ನೀಡದೆ 14, 18, 20 ಕ್ಯಾರೆಟ್ ಚಿನ್ನಾಭರಣಗಳನ್ನು ಮಾರಾಟ ಮಾಡುವುದನ್ನು ತಡೆಗಟ್ಟುವುದು, 10 ಹಲವು ಜನೋಪಯೋಗಿ ಸಾಮಗ್ರಿಗಳನ್ನು ಬಿಐಎಸ್ ಒಳಗೆ ತರುವುದು ಮೊದಲಾದ ನಿರ್ಣಯಗಳನ್ನು ಪ್ರಥಮ ಸಭೆಯಲ್ಲಿ ಕೈಗೊಳ್ಳಲಾಯಿತು. ಬಿಐಎಸ್ ಮಾಹಿತಿಯ ಫಿಲ್ಮ್ ಸಿಡಿಯನ್ನು ಇದೇ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಲಾಯಿತು.